ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಎಸ್, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆಯೇ ಇವತ್ತು ನಮ್ಮ ಜೊತೆ ಶ್ಯಾಮಲಾ ಉಪೇಂದ್ರ ಶೆಣೈ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಆರಾಮ. ಓಕೆ, ನೀವು ಇವತ್ತು ಹೆಸರಿಗೆ ತಕ್ಕ ಹಾಗೆ ಶ್ಯಾಮಲಾ ಉಪೇಂದ್ರ ಶೆಣೈ ಅಂತ, ಅಂದರೆ ಉಪೇಂದ್ರ ಅವರು ಕುಡಿಯಲ್ಲಿ ಇದ್ದಾರಲ್ಲ. ಓಕೆ, ಹೇಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಇವತ್ತೊಂದು ಕೇರಳ ಡಿಶ್ ಮಾಡ್ತೇನೆ. ಅಂದರೆ ಪದಾರ್ಥ ಅದು ಒಂದು ಗ್ರೇವಿ ಇದ್ದದ್ದು. ಗ್ರೇವಿಯಾ? ಓಕೆ, ಯಾಕೆ ಹೆಸರು? ಅದಕ್ಕೆ ಸೋಯ್ ಬಜ್ಜಿ ಗಶಿ ಅಂತ ಹೇಳ್ತೇವೆ ನಾವು. ಸೋಯ್ ಬಜ್ಜಿ ಗಶಿ ನಮ್ಮ ಇದರಲ್ಲಿ. ಅದು ಕಾಯಿ ತುರಿ ಫ್ರೈ ಮಾಡಿ ಮಾಡೋದು. ಆಮೇಲೆ ಇನ್ನೊಂದು ಡಿಶ್, ಇನ್ನೊಂದು ದೋಸೆ. ದಿಢೀರ್ ದೋಸೆ ರಪ್ಪ ಮಾಡಬೇಕಲ್ಲ, ಸ್ಕೂಲಿಗೆ ಮಕ್ಕಳು ಹೋಗುವಾಗ ರೆಡಿ ಆಗಬೇಕು. ಓಕೆ, ಎರಡೊಂದು ಮಾಡ್ಲಿಕ್ಕೆ ಯಾರಿಗೂ ರೂಮ್ಗೆ ಹೋಗೋಲ್ಲ ಹಾಗಾದ್ರೆ. ಓಕೆ ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಇವಾಗ ಅಡುಗೆ ಮಾಡೋದಲ್ಲ, ಫಸ್ಟಿಗೆ ಎಂತ ಮಾಡೋದು ಈಗ? ಫಸ್ಟ್ ಅದು ಇದು ಕುಕ್ಕರ್ ಇಡಬೇಕು. ಓಕೆ, ಬೇಯಿಸ್ಬೇಕು. ಅದು ಯಾವುದು ಹೇಳಿದ್ರೆ ನೀವು? ಇದು ಬಟಾಟೆ ಮತ್ತು ಸ್ವರ್ಣಗಡ್ಡೆ. ಸ್ವರ್ಣಗಡ್ಡೆ ಮತ್ತು ಬಟಾಟೆ ಮತ್ತೆ ನುಗ್ಗೆಕಾಯಿ ಅಲ್ಲ? ಓಕೆ, ಎಲ್ಲ ಒಟ್ಟಿಗೆ ಹಾಕೋದು. ಕುಕ್ಕರಲ್ಲಿ ಬೇಯಿಸ್ಬೇಕು. ಕಡಲೆ ಓಕೆ ಮತ್ತು ಗೇರು ಬೀಜ. ಓಕೆ, ಹಾಗಾದರೆ ಒಲೆ ಉರಿಸುವಲ್ಲ ಫಸ್ಟಿಗೆ? ನೀರು ಹಾಕಬೇಕಾ? ನೀರು ಹಾಕಬೇಕು. 1 ಗ್ಲಾಸ್ ನೀರು ಹಾಕಿ. 1 ಗ್ಲಾಸ್ ಅಂದಾಜಿಗೆ ನೀರು ಹಾಕ್ತಾ ಇದ್ದೀನಿ. ಹಾಕಿ. ಸಾಕಾ? ನುಗ್ಗೆಕಾಯಿ ಎಲ್ಲ? ನುಗ್ಗೆಕಾಯಿ. ಓಕೆ, ಕಡಲೆ ಅಂದರೆ ಇದು ನೆನೆಸಿಟ್ಟ ಕಡಲೆ? ನೆನೆಸಿಟ್ಟೆ ನಾನು, ಅರ್ಧ ಬೇಯಿಸಿಟ್ಟು. ಅರ್ಧ ಬೇಯಿಸಿದ್ರಾ? ಒಟ್ಟಿಗೆ ಹಾಕೋದಲ್ಲ. ಓಕೆ ಓಕೆ ಓಕೆ. ಗೇರು ಬೀಜ ಅಲ್ಲ? ಓಕೆ, ಆಮೇಲೆ ಸಾಕು ಅಷ್ಟೊಂದು. ಓಕೆ, ನೀರು ಸಾಕಾಗ್ತದೆ? ಅದು ಸ್ವಲ್ಪ ಉಪ್ಪು ಹಾಕ್ತೇನೆ. ಓಕೆ, ಸಾಕಲ್ಲ? ನೀರು ಹಾಕ್ಬೇಕಲ್ಲ? ಸ್ವಲ್ಪ ಸಾಕು. 3 ವಿಸಿಲ್, 2 ವಿಸಿಲ್ ಸಾಕು. 2 ವಿಸಿಲ್ ಸಾಕಲ್ಲ? ಓಕೆ, ಇದು ಈಗ ಬೇಯ್ತಾ ಇರುವಾಗ ನಾವು ಬೇರೆ ಇದು ಫ್ರೈ ಮಾಡಲಿಕ್ಕೆ ಉಂಟಾ? ಓಕೆ, ಹಾಗಾದರೆ ಇದನ್ನು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಓಕೆ, ಹಾಗಾದರೆ ಬಾಣಲೆ ಇಡಬೇಕಲ್ಲ? ನೋಡಿ, 2 ಸ್ಟವ್ ಇದ್ದರೆ ಒಟ್ಟಿಗೆ ಹಾಕ್ತೀನಿ. ಆಯಿಲ್ ಹಾಕಬೇಕಾ? ಬೇಡ, ಫ್ರೈ ಇದು ಡ್ರೈ ಆಗಿ. ಕಾಯಿ ತುರಿ. ಓಕೆ, 1 ಕಪ್ಪಿನಷ್ಟು ಕಾಯಿ ತುರಿ ಅಲ್ಲ? ಅಂದರೆ ಇದು ಈ ಥರ ಮಸಾಲೆ ಮಾಡಿ ಇಟ್ಕೊಳ್ಳೋದಾ? ಮಸಾಲೆ ಮಾಡಿಟ್ರೆ 1 ವರ್ಷಕ್ಕೆ ಏನಾಗೋದಿಲ್ಲ. 1 ವರ್ಷಕ್ಕೆ ಇಟ್ಕೊಳ್ಳೋದು? ಅಂದರೆ ಇದು ಡ್ರೈ ಅಲ್ಲ, ನಾವು ನೀರು ತಾಗಿಸ್ತಿಲ್ಲಲ್ಲ. ಏನಿಲ್ಲ. ಹೌದು, ಇದು ಮಾಡಿಟ್ರೆ ನಮಗೆ ಪಕ್ಕನೆ ಏನಾದರೂ ಇದೆಲ್ಲ ರೆಡಿ ಇದ್ದರೆ ಕೂಡಲೇ ಮಾಡ್ಬೋದು. ಹೌದು, ನೀವು ಕಳೆದ ಸಲ ಬಂದಾಗ ಕೂಡ ಇದೇ ಥರದ ಮಸಾಲೆ ಮಾಡಿದ್ರಲ್ಲ? ಇದಕ್ಕೆ ಮೆಣಸು, ಒಣಮೆಣಸು, ಓಕೆ, ಉದ್ದಿನ ಬೇಳೆ 1 ಸ್ಪೂನು. ಉದ್ದಿನ ಬೇಳೆ ಜಾಸ್ತಿ ಇರಲ್ಲ, ಸ್ವಲ್ಪ ಮೀಡಿಯಮ್ ಇರಲಿ? ಮೀಡಿಯಮ್ ಇರಲಿ. ಈಗ ಕೊತ್ತಂಬರಿ. ಓಕೆ, 1 ಸ್ಪೂನು ಕೊತ್ತಂಬರಿ, 1 ಸ್ಪೂನು ಉದ್ದಿನ ಬೇಳೆ ಇಷ್ಟು ಹಾಕಿ ನಾವು ತೆಂಗಿನಕಾಯಿ ಗರಿ ಒಳ್ಳೆ ಕೆಂಪಾಗಿ ಸ್ವಲ್ಪ ಉರಿಬೇಕು. ಅದು ನಾವು ಮಿಕ್ಸಿಯೆಲ್ಲ ತೊಳೆದು ಅಂದರೆ ಡ್ರೈ ಆಗಿದ್ರೆ ಇದು ಇಟ್ಟರೆ ಏನಾಗೋದಿಲ್ಲ. ನೀರು ಅದಕ್ಕೆ ಇದು ಫ್ರೆಶ್ ತೆಂಗಿನಕಾಯಿ ಬೇಕಂತ ಹೇಳಿಲ್ಲ.
ಅಂದ್ರೆ ಸ್ವಲ್ಪ ಪಕ್ಕನೆ ಇದಾಗಿದ್ರೆ ಎಲ್ಲ ಆಗ್ತದೆ, ಕೊಬ್ಬರಿ ಆಗಿ ಕೊಬ್ಬರಿ ಆಗಿ, ಆಗ್ತದೆ. ಅದೇ, ಆ ಅದು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಇದು ಮಾಡಿ ಈಗ ಫ್ರೈ ಮಾಡಬೇಕು. ಅದಕ್ಕೆ ಕಬ್ಬಿಣದ ಕಾವಲಿ ಇದ್ರೆ ಒಳ್ಳೇದು, ಅಂದ್ರೆ ಅದು ತಳ ಹಿಡಿಯುವುದಿಲ್ಲ ಬೇಗ ಫ್ರೈ ಮಾಡಿ. ಈ ತರ ಮಾಡಿದ್ರೆ ತಳ ಹಿಡಿದಿರ್ತದೆ, ಒಂದೇ ಲೆಕ್ಕ ಫ್ರೈ ಆಗುತ್ತೆ. ಇದು ಕೆಂಪಗೆ ಉರಿಬೇಕು, ಅಂದ್ರೆ ವೈಟ್ ಇದಿರಬಾರ್ದು, ಆವಾಗ ಒಳ್ಳೆ ಕಪ್ಪು ಕಲರ್ ಬರ್ತದೆ. ಅದು ಇಟ್ಟರೆ ಮೇಲೆ ಎಣ್ಣೆ ಬಿಡ್ತದೆ ಅದಕ್ಕೆ. ಅದು ಬೇಕಿದ್ರೆ ಒಗ್ಗರಣೆಗೆ ಹಾಕ್ಬೋದು ಆ ಎಣ್ಣೆ, ಅದರ ಎಣ್ಣೆಯನ್ನ. ಅದು ನಾವು ಮಾಡಿ ಇಟ್ಟರೆ ತುಂಬಾ ದಿನ ಆಗುವಾಗ ಮೇಲೆ ಎಣ್ಣೆ ಬರ್ತದೆ. ಆ ಎಣ್ಣೆ ನಾವು ಒಗ್ಗರಣೆಗೆ ಯೂಸ್ ಮಾಡ್ಬೋದು. ಅದಕ್ಕೆ ಅದೇ ಇದಕ್ಕೆ ಪದಾರ್ಥ ಎಣ್ಣೆ ಬಂದ್ರೆ ಸಾಧಾರಣ ಮಸಾಲೆಯನ್ನು ಯಾವಾಗ ಎಷ್ಟು ದಿವಸ ಬೇಕಾದ್ರೆ ಇಡಬಹುದು? 1 ವರ್ಷ ಇಟ್ಟರೆ ಏನಾಗುದಿಲ್ಲ. ನಾವು ಇಡ್ತೇವೆ, ನಾವು ಅಂದ್ರೆ ತೆಂಗಿನಕಾಯಿ ಎಲ್ಲ ಪಕ್ಕನೆ ಒಣಗಿ ಇದ್ರೆ ಮಾಡಿ ಇಡ್ತೇವೆ. 1 ವರ್ಷ, ಒಂದು 6 ತಿಂಗಳು ಮಕ್ಕಳು ಬಂದಾಗ ಅವ್ರಿಗೆ ಕೊಡ್ಲಿಕ್ಕೆಲ್ಲ ಒಂದು ಭರಣಿಯಲ್ಲಿ ಹಾಕಿ ಒಂದು ಬಾಟಲ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಇಡ್ಬೇಕಂತ ಹೇಳಿಲ್ಲ, ಮೇಲೆ ಹಾಗೆ ಅದೇ ತರ. ಅವಾಗ ಯಾವಾಗ ಬೇಕಾ ಸ್ವಲ್ಪ ಬೇಕಿದ್ರೆ ಮಸಾಲೆ ತೆಗೆದು ಹಿಂದೆಲ್ಲ ಕಡಲೆ ಎಲ್ಲ ಇದ್ರೆ ಬೇಯಿಸಿ ಮಾಡ್ಬೋದು. ಇದು ಸಾಧಾರಣ ಸಾಕದು. ನೋಡಿ, ನಾವು ಹಿರಿಯರ ಜೊತೆ ಎಲ್ಲ ಅಡಿಗೆ ಕಲಿಬೇಕು ಅಂತ ಹೇಳೋದು ಇದಕ್ಕೆ ನೋಡಿ. ಈ ತರ ನೋಡಿ, ಇದು ನಮ್ಮ ತಾಯಿದು, ನಿಮ್ಮ ತಾಯಿ ಅಮ್ಮ ಹೇಳಿ ಕೊಟ್ಟರು. ಆ ಕಾಲದಿಂದ ನಾವು ಮಾಡ್ತೇವೆ ಮನೆ. ಈಗ ನಮ್ಮ ಸೊಸೆ ಮಗಳು ಸಹ ಮಾಡ್ತಾರೆ. ಹೌದು, ಇವತ್ತಿನ ಕಾಲದಲ್ಲೆಲ್ಲ ಅಡುಗೆ ಮಾಡೋದು ಹೇಗೆ ಗೊತ್ತುಂಟ, ಬೆಳಿಗ್ಗೆ ಬರೋದು, ಆಫೀಸಿಗೆ ಹೋಗೋದು, ಸಂಜೆ ಅಡಿಗೆ ಮಾಡೋದು. ಆತರ ಈ ತರ ಎಲ್ಲ ರೆಡಿ ಮಾಡುವುದೆಲ್ಲ ತುಂಬಾ ಕಡಿಮೆ ಅಲ್ಲ? ಹೌದು, ಇದೆಲ್ಲ ಒಂದು ಹಳೆ ಸಂಪ್ರದಾಯದ ಅಡುಗೆ ಅಂತ ತುಂಬಾ ಹಳೆಯದು ಇದು. ಓಕೆ, ಆಲ್ಮೋಸ್ಟ್ ಇದು ಹೀಗೆ ಕೆಂಪು ಉರಿಬೇಕು, ಮತ್ತೆ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ರೆಡಿ ಮಾಡಬೇಕಲ್ಲ? ರೆಡಿ ಮಾಡಿ ಇಷ್ಟು ಉರಿಲೇಬೇಕು, ಇಲ್ಲದಿದ್ರೆ ಈ ಕಲರ್ ಬರೋದಿಲ್ಲ, ಅಂದ್ರೆ ಟೇಸ್ಟ್ ಇರೋದಿಲ್ಲ ಪದಾರ್ಥಕ್ಕೆ. ಈಗ ಕೆಂಪಿಗೆ ಉರಿಬೇಕು, ನಂತರ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿಯಲ್ಲಿ ಹಾಕಬೇಕು. ನಾನು ರೆಡಿ ಮಾಡಿ. ಓಕೆ, ನೀವು ರೆಡಿ ಮಾಡಿ ತಂದಿರಲ್ಲ, ಇದನ್ನ ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ, ಅಂದ್ರೆ ಇಷ್ಟು ಕೆಂಪಾದಾಗ ನಾವು ಮಿಕ್ಸಿಗೆ ರೆಡಿ ಮಾಡಿದಾಗ ಈ ತರದ ಕಲರ್ ಬರುತ್ತೆ. ಇಂಥ ಮಸಾಲೆ ಬರ್ತದೆ. ಇಷ್ಟ ಮಸಾಲೆ ಬಂದ್ರೆ 1 ವರ್ಷ ಕೂಡ ಯೂಸ್ ಇದು ಒಂದು 3/4 ತೆಂಗಿನಕಾಯಿ ಅಂದ್ರೆ ಇಲ್ಲ ಅಷ್ಟದು ಇಷ್ಟೇ. ಓಕೆ, ಅದು ಅಷ್ಟು ಆ ತರ ಬಂದ್ರೆ 1 ವರ್ಷಕ್ಕೆಲ್ಲ ಯೂಸ್ ಮಾಡಬಹುದು, ಏನಾಗುದಿಲ್ಲ. ಓಕೆ, ಬೇಕಾದಾಗ ತೆಗಿಬಹುದು. ಓಕೆ, ಈಗ ನೆಕ್ಸ್ಟ್ ಎಂತ ಮಾಡುವಾಗ ಅದ್ರೀಗ ನೆಕ್ಸ್ಟ್ ಒಂದು ಇದರಲ್ಲಿ ಕುಕ್ಕರ್ ಓಪನ್ ಮಾಡಿ. ಆಯ್ತಾ? ಓಕೆ, ಇದನ್ನ ಸೈಡ್ ಇಡಲ್ಲ. ಕುಕ್ಕರ್ ಅಂತೂ ಆರಿದಲ್ಲ. ಇದು ಕೆಂಪಗೆ ಹುರಿದ ನಂತರ ಮಿಕ್ಸಿಯಲ್ಲಿ ಹಾಕಬೇಕು. ಇದು ಇದು ಎಣ್ಣೆ ಬರ್ತದೆ ಇದಕ್ಕೆ, ಏನಾಗುತ್ತೆ ಅದು ಬೇಕಿದ್ರೆ ಒಗ್ಗರಣೆಗೆ ತೆಗಿಬಹುದು. ಓಕೆ, ಈಗ ನಾವು ಹೊರ್ಕೊಂಡದ್ದು ಈ ತರ ಮಿಕ್ಸಿಗೆ ಹಾಕಿದಾಗ ಈ ತರ ಪಾಕ ಬರುತ್ತೆ, ಹೀಗೆ ಬರ್ತದೆ ಮಸಾಲೆ. ಆಯ್ತಲ್ಲ, ಇದಕ್ಕೆ ಮಸಾಲೆ ಹಾಕೋದು. ಉಪ್ಪು ಹಾಕ್ತಾ ಸ್ವಲ್ಪ ಹಾಕಿದೆವು ಆವಾಗ ನಾವು. ಇದಕ್ಕೆ ನಾವು ಉಪ್ಪು ಹಾಕ್ಬೇಕು ಅಂತಿಲ್ಲ? ಇಲ್ಲ, ಇದಕ್ಕೆ ಏನು ಹಾಕ್ಲಿಕ್ಕಿಲ್ಲ. ಇದಕ್ಕೆ ಉದ್ದಿನ ನಾನು ಹೇಳಿದ ಅದು ತೋರಿಸಿದ್ನಲ್ಲ, ಇದು ಕೊತ್ತಂಬರಿ, ಉದ್ದಿನ ಬೇಳೆ, ಮೆಣಸು ಮತ್ತೆ ತೆಂಗಿನಕಾಯಿ ಇದಾಗ್ತಾನೆ. ರೆಡಿ ಮಾಡಿ ಇಟ್ಟಂಥದ್ದು. ನಿಮ್ಮ ಮನೆಯಲ್ಲೆಲ್ಲ ಈ ತರ ಎಷ್ಟು ತುಂಬಾ ರೆಡಿ ಮಾಡಿ ಇಟ್ಟಿದ್ರ? ನಾನು ಅಂದ್ರೆ ಮಕ್ಕಳು ಬರುವಾಗೆಲ್ಲ ಮಾಡಿ ಇಡ್ತೇನೆ. ಪಕ್ಕನೆ ತೆಂಗಿನಕಾಯಿ ಎಲ್ಲ ನೀರೆಲ್ಲ ಇದಾಗ್ತದಲ್ಲ, ತೆಂಗಿನಕಾಯಿ ಎಲ್ಲ ಮೊದಲೇ ಈ ತರ ಮಾಡಿ ಇಡ್ತೇನೆ. ಏನಾಗುದಿಲ್ಲ ಅದು ಇಟ್ರೆ ತುಂಬಾ. ಅದೇ ನೀವು ಆಗ್ಲೇ ಹೇಳಿದ್ರಿ ಅದರಿಂದ ಆಯಿಲ್ ಅನ್ನು ಕೂಡ ತೆಗಿಬಹುದು. ಅಂದ್ರೆ ಈ ತರ ಅದು ಆಯಿಲ್ ಇದ್ರೆ ಆಯಿಲ್ ಬರ್ತದೆ ಅದಕ್ಕೆ. ಅದು ಬೇಕಿದ್ರೆ ನಾವು ಒಗ್ಗರಣೆಗೆ ಹಾಕ್ಬಹುದು. ಕೆಲವಕ್ಕೆ ಬರ್ತದೆ, ಕೆಲವಕ್ಕೆ ಬರುದಿಲ್ಲ. ರೆಡಿ ಮಾಡಿ ಇಟ್ಟಿದ್ದಕ್ಕೆ ಇದಕ್ಕೆ ಹಾಕ್ಲಾ? ಸಾಕಾಗ್ತದ? ಸಾಕಲ್ಲ? ಉಪ್ಪು ಸಾಕಾಗ್ತದ ಅಷ್ಟು? ಉಪ್ಪು ಮೊದಲು ಹಾಕಿದ್ದೇನಲ್ಲ. ಹೌದು, ಬೇಕಿದ್ರೆ ನೋಡ್ಕೊಂಡು ಹಾಕ್ಬೋದು. ಓಕೆ, ಕುದಿ ಬರ್ತಾ ಉಂಟು. ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋದಲ್ಲ? ಇದಕ್ಕೆ ಹುಳಿ ಸ್ವಲ್ಪ ನೀರಿನಲ್ಲಿ ಕಿವುಚಿ ಹಾಕಿ ಹಾಕ್ಬೇಕು. ನಾವು ಏನು ಮಿಕ್ಸ್ ಮಾಡ್ಕೊಂಡು ಮಸಾಲೆ ಬೇಕಿದ್ರೆ ಹುಳಿ ಹಾಕ್ಬೇಕು. ಓಕೆ, ಇದು ಆಲ್ಮೋಸ್ಟ್ ರೆಡಿ ಆಗಿದೆಲ್ಲ. ಇನ್ನು ಒಗ್ಗರಣೆ. ಓಕೆ, ಇದೇ ಸ್ಟವಲ್ಲಿ ಮಾಡುವಲ್ಲ? ಘಮ ಘಮ ಬರ್ತಂಟು. ಆಯಿಲ್ ಬೇಕಲ್ಲ? ಎಣ್ಣೆ. ನಾವು ಆಯಿಲ್ ಅಂತ ಬಂದಾಗ ಸನ್ಫ್ಲವರ್ ಆಯಿಲ್ ಆಗ್ತದೆ. ಸಾಕು ಅದಕ್ಕೆ ಉಂಟಲ್ಲ. ಒಂದು ಸೌಟು ಸಾಸಿವೆ. ಇದನ್ನ ಚಪಾತಿಗೆ, ದೋಸೆಗೆ, ಅನ್ನಕ್ಕೆ ಸಹ ಒಳ್ಳೇದಾಗ್ತದೆ. ಯಾವುದಕ್ಕೆ ಬೇಕಾದ್ರೆ ಇದು ಮಾಡಿ. ಆಫ್ ಮಾಡಿ.
ಓಕೆ, ಆಫ್ ಮಾಡೋದಾ? ಮುಚ್ಚಿಡ್ಬೇಕಾ? ಸ್ವಲ್ಪ ಇದಲ್ಲ, ಇನ್ನು ಮುಚ್ಚಿಡು. ಓಕೆ, ಆಲ್ಮೋಸ್ಟ್ ನಮ್ಮ ಅಡುಗೆ ರೆಡಿ ಆಯ್ತಲ್ಲ. ಆಯ್ತು. ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ. ಓಕೆ ಓಕೆ, ಈಗ ಸರ್ವ್ ಮಾಡೋದಲ್ಲ. ಘಮ ಘಮ ಪರಿಮಳ ಬರ್ತಾ ಉಂಟು. ನೀವು ನುಗ್ಗೆಯನ್ನು ಬೇಕಾದ್ರೆ ಸಪ್ರೇಟ್ ಮಾಡಬೇಕು, ಇಲ್ಲದಿದ್ರೆ ಅದು ಹೆಚ್ಚು ಬೇಯ್ತದಲ್ಲ. ಹೌದು. ಈಗ ನಾನು ಮತ್ತೆ ಒಟ್ಟಿಗೆ ಹಾಕಿದ್ದೇನೆ, ಹೌದು. ಅದು ಬೇರೆ ಹಾಕ್ಬೇಕು. ಒಮ್ಮೆ ಬೇಯಿಸುವಾಗ ಇದು ಬೆಂಬುಳಿ ಹುಳಿಗೆ ಮೇಲಿಂದ ಹಾಕ್ಬೋದು. ಅಲ್ಲ, ಇದು ಬೇಯಿಸುವಾಗಲೇ ಹಾಕ್ಬೋದು. ಇದಕ್ಕೆ ಕಟ್ ಮಾಡಿ. ಓಕೆ, ಬಿಸಿ ಬಿಸಿ ರುಚಿಯಾದ ಸೋಯಿ ಬಜ್ಜಿ ಗಸಿ. ಸೋಯಿ ಬಜ್ಜಿ ಗಸಿ ರೆಡಿ ಆಗಿದೆ. ಘಮ ಘಮ ಬರ್ತಾ ಉಂಟು. ನಿಜವಾಗ್ಲೂ ನಾವು ಏನು ಬಟಾಟೆ ಮತ್ತು ಸುವರ್ಣಗೆಡ್ಡೆ ಹಾಕಿದಾಗ ಸ್ವಲ್ಪ ಮಂದ ಬರುತ್ತೆ, ಅದ್ರ ಜೊತೆ ಕಡಲೆ ಕೂಡ ಹಾಕಿದ್ರೆ ಇವೆಲ್ಲ ಮಿಕ್ಸ್ ಆದಾಗ ಒಂದು ಚಪಾತಿ ಅಥವಾ ಪರೋಟ ಊಟಕ್ಕೆಲ್ಲ ಹೇಳಿ ಮಾಡಿಸಿದಲ್ಲ, ಅದು ಕೇರಳ ಸ್ಪೆಷಲ್ ಅಲ್ಲ? ಓಕೆ, ಸೋಯಿ ಬಜ್ಜಿ ಗಸಿ. ಓಕೆ, ಟೇಸ್ಟ್ ನೋಡುವ ಹಾಗಾದ್ರೆ. ಓಕೆ ಮ್ಯಾಮ್, ಸಾಕಾಗಿರುವಂತಹ ಸೋಯಿ ಬಜ್ಜಿ ಗಸಿ ರೆಡಿ ಮಾಡಿಕೊಟ್ಟಿದ್ದಾರೆ. ಘಮ ಘಮ ಅಂತ ನನಗೆ ಮೂಗಿ ಹೊಡಿತಾ ಉಂಟು. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬ. ಸೋಯಿ ಬಜ್ಜಿ ಗಶಿ ತಯಾರಿಸುವ ವಿಧಾನ. ಮೊದಲು ಕುಕ್ಕರ್ನಲ್ಲಿ ಆಲೂಗಡ್ಡೆ ಹಾಗೂ ಸುವರ್ಣಗಡ್ಡೆ ಹೋಳುಗಳು, ನುಗ್ಗೆಕಾಯಿ, ಕಪ್ಪು ಕಡಲೆ, ಗೋಡಂಬಿ ಎಲ್ಲವನ್ನೂ ಮುಳುಗುವಷ್ಟು ನೀರು ಹಾಕಿ 3 ವಿಸಿಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ 1 ಕಪ್ ತೆಂಗಿನ ತುರಿಗೆ, 5 ರಿಂದ 6 ಒಣಮೆಣಸು, 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚ ಧನಿಯಾ ಎಲ್ಲವನ್ನೂ ಸಣ್ಣ ಉರಿಯಲ್ಲಿ ಕೆಂಪಗಾಗುವವರೆಗೂ ಹುರಿಯಿರಿ. ತಣ್ಣಗಾದ ನಂತರ ನಿಂಬೆ ಗಾತ್ರದ ಹುಣಸೆ ಹುಳಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬೇಯಿಸಿದ ತರಕಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿಟ್ಟ ಮಸಾಲೆ, ಸ್ವಲ್ಪ ನೀರು ಹಾಕಿ ಕುದಿಸಿ. ಕೊನೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಸೋಯಿ ಬಜ್ಜಿ ಗಸಿ ತಯಾರು. ಓಕೆ, ಸೋಯಿ ಬಜ್ಜಿ ಗಸಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಟ್ಟಿಸುವ ನಮ್ಮ ಸುರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೋದ, ಸತ್ಯನಾಥ್ ಸೋಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್, ಶ್ಯಾಮಲ ಮ್ಯಾಮ್ ಆವಾಗಲೇ ಸ್ಪೆಷಲ್ ಆಗಿ ಒಂದು ಕೇರಳ ಡಿಶ್ ರೆಡಿ ಮಾಡಿದ್ದಾರೆ. ಇವಾಗ ಇನ್ನೊಂದು ಸ್ಪೆಷಲ್ ಮಾಡ್ತಾರೆ ಅಂತ ಹೇಳಿದರು. ಎಸ್ ಮ್ಯಾಮ್, ಇವಾಗ ಏನು ಮಾಡ್ತಿದ್ದೀರಾ? ಇವಾಗ ರವಾ ದಿಢೀರ್ ದೋಸೆ. ರವಾ ದಿಢೀರ್ ದೋಸೆ. ಓಕೆ, ಏನು ರವಾ ಫಸ್ಟಿಗೆ? ಅದಕ್ಕೆ ರವಾ ಸ್ವಲ್ಪ ನೀರಿನಲ್ಲಿ ನೆನೆ ಹಾಕಿದ್ದೀರಲ್ಲ? ಮಿಕ್ಸಿಯಲ್ಲಿ ಹಾಕಬೇಕು. ಓಕೆ, ಅಷ್ಟನ್ನು ಈಗ ಮಿಕ್ಸಿಯಲ್ಲಿ ಹಾಕಬೇಕಲ್ಲ? ಚಿಕ್ಕ ಜಾರ್ ಸಾಕಲ್ಲ ಅದು? ಸಾಕು. ರವಾವನ್ನು ಒಂದು 5 ನಿಮಿಷ ನೆನೆ ಹಾಕಬೇಕು, ಒಂದು 10 ನಿಮಿಷ ನೆನೆ ಹಾಕಬೇಕಲ್ಲ? ಹೌದು. ಆಗ ನೀರಿನಲ್ಲಿ ಇದಾಗುವಾಗ ಮತ್ತೆ ಇದಕ್ಕೆ ತೆಂಗಿನಕಾಯಿ, ಹಿಂಗು ಒಗ್ಗರಣೆಗೆ ಸಾಕಬಹುದು. ಒಗ್ಗರಣೆ ಹಾಕಬಹುದು. ಇದು ಅದರ ಇದು ಶುಂಠಿ ಹಾಕಿದ್ರೆ, ಶುಂಠಿ ಮತ್ತು ಹಸಿಮೆಣಸು. ಮೆಣಸು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಖಾರನೇ ಇರ್ತದೆ. ಅದರೊಂದಕ್ಕೆ ಬೇರೆ ಡಿಶ್, ಸೈಡ್ ಡಿಶ್ ಬೇಡ. ಬೇಕಿದ್ರೆ ಅದಕ್ಕೆ ನೀರು ಬೇಕಾ? ನೀರು ಬೇಕು. ಸ್ವಲ್ಪ ಉಪ್ಪು ಹಾಕೋದು. ಉಪ್ಪು ಹಾಕಿದ ನಂತರ ನೀರು ಹಾಕೋಲ್ಲ? ಓಕೆ, ಸಾಕು ಸಾಕು ಸಾಕು. ಒಂದು ಮಿಕ್ಸಿ ನೈಸ್ ಆಗಬೇಕು. ಓಕೆ, ಬೇಕಿದ್ರೆ ಆಮೇಲೆ ನೀರು ಹಾಕ್ಕೊಡ್ಬೋದಲ್ಲ? ಓಕೆ, ಸಾಕು. ಸಾಕಾಗ್ತದಾ? ಹಾಂ, ಸಾಕು ಸಾಕು. ನೀರು ಸರಿ ಆಯ್ತು. ಹಾಗಾದ್ರೆ ಇದು ಜಾಸ್ತಿ ಮಿಕ್ಸ್ ಆಗಬೇಕು ಅಂತಿಲ್ಲಲ್ಲ? ಇಲ್ಲ ಇಲ್ಲ, ಆಲ್ರೆಡಿ ರವಾ ಇದ್ದ ಕಾರಣ ಜಾಸ್ತಿ ಬೇಕು ಅಂತಿಲ್ಲ. ಓಕೆ, ಇದು ತುಂಬ ತೆಳು ಮಾಡ್ಬೋದು. ಹಾಂ, ತೆಳು ಮಾಡಿದರೆ ಏನು ನೀರು ದೋಸೆ ಥರ ಆ ಥರ? ಅಷ್ಟು ತೆಳುವಲ್ಲ, ಓಕೆ. ಸಾಧಾರಣ ನಾವು ವರ್ಷಕ್ಕೆ ಮಾಡ್ತೇವೆ. ಸ್ವಲ್ಪ ನೀರು ಬೇಕು. ನೀರು ಬೇಕಾ?
ಓಕೆ, ಆಲ್ಮೋಸ್ಟ್ ನೀರು ಇದೆ ಅಂತ ಕಾಣುತ್ತುಂಟು. ಇಲ್ಲ ಇಲ್ಲ, ನೀರು ಬೇಕು. ನೀವು ಅಂದ್ಕೊಳ್ಬೋದು ನಾನು ಅಡುಗೆ ಮಾಡೋದು ನೀವು ಅಡುಗೆ. ಸಾಕು. ಉದ್ದು ಹಾಕಿದ್ವಿ ಇಲ್ಲಲ್ಲ? ಇಲ್ಲ ಇಲ್ಲ, ಇದು ರವೆ ಮಾತ್ರ. ರವೆ ರವೆ, ಮಾತ್ರ, ಓಕೆ. ತೆಂಗಿನಕಾಯಿ. ಹಾಂ ಹಾಂ, ಒಂದು ಸ್ಪೆಷಲ್ ಟೇಸ್ಟ್ ಬರ್ಬೋದಲ್ಲ? ಹೌದು. ಇನ್ನು ಒಗ್ಗರಣೆ ಸೌಟು. ಓಕೆ, ಒಗ್ಗರಣೆ ಹಾಕ್ಲಿಕ್ಕೆ ಉಂಟಾ? ಹೌದು. ಓಕೆ, ಆಯಿಲ್ ಹಾಕ್ಬೇಕಾ? ಎಣ್ಣೆ ಹಾಕಿ. ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕಿದ್ವಿ. ಸಾಕಾ? ಹಾಂ, ಸಾಕು ಸಾಕು ಸಾಕು. ಸಾಸಿವೆ. ಓಕೆ, ಬಂದಕ್ಕೆ ಒಗ್ಗರಣೆ ಹಾಕಿ ದೋಸೆ ಮಾಡೋದಲ್ಲ? ಹೌದು. ಚೆನ್ನಾಗಿರುತ್ತೆ ಅಂತ ಕಾಣುತ್ತೆ ಇದು. ಉದ್ದಿನಬೇಳೆ. ಉದ್ದಿನಬೇಳೆ ಅಲ್ಲ? ಓಕೆ. ಜೀರಿಗೆ. ಓಕೆ, ಓ ಜೀರಿಗೆ ಕೂಡ ಹಾಕ್ತಿದ್ರಲ್ಲ? ಒಳ್ಳೆ ಪರಿಮಳ ಬರುತ್ತೆ. ಹೌದು. ಮತ್ತು ಬಾಯಿಗೆ ಹಾಗೆ ಕೂಡ ಸಿಗುತ್ತಲ್ಲ? ಹೌದು. ಹಿಂಗು ಅದು ಇದು ಮಾಡಿ ಆದ ನಂತರ ಓಕೆ. ಹಿಂಗು ಮತ್ತು ಕರಿಬೇವು. ಹಾಗಾದ್ರೆ ಇದಕ್ಕೆ 3 ಇದನ್ನು ಹಾಕ್ಲಿಕ್ಕೆ ಉಂಟಲ್ಲ? ಹೌದು, ಕರಿಬೇವು. ಸಾಸಿವೆ, ಉದ್ದು, ಉದ್ದಿನಬೇಳೆ, ಜೀರಿಗೆ. ಜೀರಿಗೆ. ನಾವು ನೋಡಿ ದೋಸೆ ಕೂಡ ಈ ಥರ ಒಗ್ಗರಣೆ ಹಾಕಿ ದೋಸೆ ಮಾಡೋದು. ಇದು ನಂದೇ ನೀವೇ ರೆಡಿ? ರೆಸಿಪಿ. ನಿಮ್ಮದೇ ರೆಸಿಪಿ ಅಲ್ಲ? ಓಕೆ ಓಕೆ. ಹಾಗೆ ಮಕ್ಕಳು ನಂಗೆ ಹೇಳು ಅಮ್ಮ ಸ್ಪೆಷಲ್ ಅಂತ. ಅಮ್ಮ ಸ್ಪೆಷಲ್. ಓಕೆ, ಹೌದು, ಇದಕ್ಕೆ ಹೆಸರು ಆಗಿಡುವ ಹೌದು. ಅಮ್ಮ ಸ್ಪೆಷಲ್ ದೋಸೆ ಅಂತ. ಎಸ್, ಸಾಸಿವೆ ಹೊಡಿತಂಟು. ಸ್ವಲ್ಪ ಹಿಂಗು ಓಕೆ, ಹಿಂಗೆ ನೀವು ಆವಾಗಲೂ ಕೂಡ ಹಾಕಿದ್ದೇನೆ, ಆದರೆ ಒಗ್ಗರಣೆ ಕಾಯ್ದ್ರೆ ಇನ್ನೂ ಪರಿಮಳ ಬರುತ್ತೆ. ಚೆನ್ನಾಗಿದೆ. ಸಾಕು. ಆಫ್ ಮಾಡೋದಾ? ಓಕೆ, ಹೌದು, ಹಿಂಗಿನ ಪರಿಮಳ ಮೂಗಿ ಹೊಡಿತಾ ಉಂಟಲ್ಲ? ಎಸ್, ನಾವೀಗ ತವ ಇಟ್ಕೊಳ್ಳೋದಾ? ತವ ಇಟ್ಕೊಳ್ಳೋದಾ? ಹಾಂ. ಆಯಿಲ್ ಹಾಕಿ. ಓಕೆ, ಸ್ವಲ್ಪ ಆಯಿಲ್ ಬೇಕಲ್ಲ? ದೋಸೆಗೆಲ್ಲ ಈ ಥರ ಮೊದಲೇ ಆಯಿಲನ್ನು ಹೌದು. ಒಂದು ಪ್ಲೇಟಿಗೆ ಹಾಕಿಡುವುದು. ಹಾಂ, ಸಾಕು. ಸಾಕಲ್ಲ? ಇದಕ್ಕೆ ಕಬ್ಬಿಣದ ಕಾವಲಿ ತೆಗೆದ್ರಿ ಇನ್ನೂ ಸಹ ಚೆನ್ನಾಗಿರುತ್ತೆ. ಒಳ್ಳೆ. ಹಾಂ, ಹೌದು. ಒಳ್ಳೆ ರುಚಿ ಸಹ. ಬರುತ್ತೆ. ಒಲೆಯಲ್ಲಿ ಮಾಡಿದರೆ ಇನ್ನೂ ಅದು ಚೆನ್ನಾಗಿರುತ್ತೆ. ಇನ್ನೂ ಚೆನ್ನಾಗಿ. ನಾವು ಮನೆಯಲ್ಲೆಲ್ಲ ಉಂಟಲ್ಲ ಈ ಥರ ಬಡಿಸೋಕ್ಕಿಂತ ಬಾಳೆ ದಿಂಡು ಉಂಟು, ಹೌದು, ಅದರಲ್ಲಿ ಕೂಡ ಮಾಡ್ತಾರೆ. ಮಾಡ್ತಾರೆ. ಮುಚ್ಚಬೇಕಲ್ಲ? ಹಾಂ, ಮುಚ್ಚಿದ್ರೆ ಬೇಕಾಗ್ತದೆ. ಓಕೆ. ನಿಮ್ಮಲ್ಲಿ ಕೇರಳದಲ್ಲೆಲ್ಲ ಏನು ಹಾಂ, ಹೇಳೋದು? ಇಂಥದ್ದೇ ಸಟ್ಟುಗ್ ಅಂತ ಹೇಳೋದಾ? ಸಟ್ಟು. ನೀವು ಕೂಡ ಸಟ್ಟುಗ್ ಅಂತ ಹೇಳೋದಾ? ಹೌದು. ಓಕೆ. ಅದು ಹೀಗೆ ಒಳ್ಳೆ ಕುರ್ಕುರಿ ಹಾಕಿ ಬರುತ್ತೆ. ಹಾಂ, ನಾವೇನು ಆನಿಯನ್ ದೋಸೆ ಎಲ್ಲ ಮಾಡ್ತೇವಲ್ಲ ಹಾಂ. ಸೇಮ್ ಅದೇ ಥರ. ಅದು ಆನಿಯನ್ ಇಲ್ಲ ಇದಕ್ಕೆ. ಹೌದು. ಇದು ಸಹ ನಾವು ಒಳ್ಳೆ ದಿವಸ ಎಲ್ಲ ಬಂದರೆ ನೋಡಿ ಎಲ್ಲ ಮಾಡ್ತೀವಿ. ಇದಕ್ಕೆ ಚಟ್ನಿ ಎಲ್ಲ ಬೇಕಂತೇಳಿ ಇಲ್ಲ, ಹಾಂ, ಹೀಗೆ ತಿನ್ನೋದಲ್ಲ? ಹೀಗೆ ತಿನ್ಬೋದು. ಒಂದು ಲೋಟ ಟೀ. ಅಂದರೆ ಅದಕ್ಕೆ ಎಲ್ಲ ಹಾಕ್ತೇವಲ್ಲ ನಾವು, ಒಗ್ಗರಣೆ ಅದೆಲ್ಲ ಹಾಕ್ತೇವೆ. ಹೌದು ಹೌದು. ಹಾಗೆ ಚಟ್ನಿ ಬೇಕು ಏನು ಅಂತಿಲ್ಲ? ಬೇಕಂತೇಳಿಲ್ಲ, ಬೇಕಿದ್ರೆ ಅದೀಗ ಆ ಡಿಶ್ಶಿಗೆ ಒಳ್ಳೇದಾಗ್ತದೆ. ಹಾಂ, ನೀವು ಫಸ್ಟ್ ಮಾಡಿದ ಡಿಶ್ಶಿಗೆ ಇದು ಮ್ಯಾಚಿಂಗ್ ಆಗ್ತದೆ ಅಂತ ಹೇಳೋದಲ್ಲ? ಓಕೆ, ದೋಸೆ ರೆಡಿ ಆಗ್ತಂತಲ್ಲ? ಸ್ಲೋ ಮಾಡಲ ಸ್ವಲ್ಪ? ಹಾಂ, ಸ್ಲೋ. ಎಸ್ ಮ್ಯಾಮ್, ನೀವು ಬೇರೆ ಈ ಥರದ ದೋಸೆ ಬೇರೆ ಏನೆಲ್ಲ ದೋಸೆಗಳೆಲ್ಲ ಮಾಡ್ತಾ ಇದ್ದೀರಾ? ಬೇರೆ ಇಂಥದ್ದೆಯಾ ನಾವು ಸ್ವಲ್ಪ ಇದು ಮಾಡಿ ಅದಕ್ಕೆ ಎಲ್ಲ ಹಾಕಿ ಇದು ಮಾಡಲಿಕ್ಕಿಲ್ಲ, ಗ್ರೈಂಡ್ ಮಾಡಲಿಕ್ಕಿಲ್ಲ. ಗ್ರೈಂಡ್ ಮಾಡಲಿ? ಹಾಂ, ಹಾಗೆ ಅದಕ್ಕೆ ಬೇಕಿದ್ರೆ ಸಕ್ಕರೆ ಎಲ್ಲ ಹಾಕಿ ಸಣ್ಣ ಸಣ್ಣದು ದೋಸೆ ಮಾಡಿ. ಹಾಂ, ಚಿಕ್ಕ ಚಿಕ್ಕ. ಹಾಂ, ಚಿಕ್ಕ ಚಿಕ್ಕದು. ಯಾಕಂದರೆ ಸ್ವೀಟ್ ಹಾಕ್ಬೋದು ಅಂತ ಹೇಳೋದು? ಹಾಂ, ಸ್ವೀಟ್ ಇರುತ್ತೆ ಅದು? ಸ್ವೀಟ್ ಇರುತ್ತೆ ಸ್ವಲ್ಪ, ಅಂದರೆ ಬೆಲ್ಲ ಹಾಕ್ತೇವೆ, ಹಾಂ. ಇಲ್ಲ ಸಕ್ಕರೆ ಹಾಕಿ ಒಳ್ಳೇದಾಗ್ತದೆ. ಚೆನ್ನಾಗಿ ಹಾಂ, ಸಣ್ಣ ಸಣ್ಣ ತೆಗಿಬೇಕು. ಹಾಂ, ಚಿಕ್ಕ ಚಿಕ್ಕ ಒಂದು ಕಾವಲಿ ಒಂದು ಅಲ್ಲಿ 3 ಅಥವಾ 4 ಹಾಕ್ಬೋದಲ್ಲ? ಅದು ಸಹ ಮಾಡ್ತೇನೆ. ಇದೆಯಾ ಬಾಕಿ ಸಾಧನ ಎಲ್ಲ ಇದೆಯಾ? ಹಾಂ, ಒಗ್ಗರಣೆ ಇಲ್ಲ ಅದಕ್ಕೆ. ಹಾಂ, ಸಪ್ರೇಟ್. ಹಾಂ. ಓಕೆ, ಮತ್ತೆ ಮಿಕ್ಸ್ ಮಾಡಲಿಕ್ಕಿಲ್ಲ? ಹೌದು. ಎಲ್ಲಾದರೆ ಟ್ರಾವೆಲಿಂಗ್ ಎಲ್ಲ ಮಾಡುವಾಗ ಇಂಥದ್ದು ಸಣ್ಣ ಸಣ್ಣ ಮಾಡಿ. ಹಾಂ, ನಮಗೆ ಮಾಡ್ಕೊಳ್ಬೋದಲ್ಲ? ರವೆ ಹೊಡಿದ್ರೆ ಆಯಿತು. ಹೌದು, ಅಷ್ಟೇ. Easy ಬಾಕಿ ಎಲ್ಲ ಆಗ್ತದೆ. ಕಾಯಿ ತುರಿ ಇದ್ರೆ ಹಾಂ. ಎಲ್ಲ ಅದಕ್ಕೆ ಹಾಕೋದು. ಮಿಕ್ಸ್ ಮಾಡಿ ಮಾಡೋದು ಅಲ್ಲ? ಹೌದು ಹೌದು. ಆಲ್ಮೋಸ್ಟ್ ರೆಡಿ ಆಯ್ತಲ್ಲ?
ಈಗ ಸದ್ಯಕ್ಕೆ ನೀವು 2 ದೋಸೆ ಸಾಕು ಅಂತ ಹೇಳ್ತಿದ್ದೀರಾ? ಹೇಳಿ. ಓಕೆ, ಆಮೇಲೆ ನಾವು ಪುರ್ಸೊತ್ತಲ್ಲಿ ಕೂತ್ಕೊಂಡು ಎಲ್ಲವನ್ನು ಒಯ್ದು ತಿನ್ನುವಲ್ಲ? ಬಿಸಿ ಬಿಸಿಯಾದ ಹಾಂ, ರವಾ ದಿಢೀರ್ ದೋಸೆ. ಬಿಸಿ ಬಿಸಿಯಾದ ರವಾ ದಿಢೀರ್ ದೋಸೆ. ಹೆಸರಿಗೆ ದಿಢೀರ್ ಅಂತಿದೆ, ಬೇಗ ಆಗ್ಲಿಕ್ಕಲ್ಲ? ಬೇಗ ಆಗ್ಲಿ. ಓಕೆ, ನಿಜವಾಗ್ಲೂ ನೀವು ಯಾವಾಗಲೇ ಹೇಳಿದಾಗೆ ಏನು ಟೂರ್ ಎಲ್ಲ ಹೋದ್ರೆ ಈ ಥರದ ದೋಸೆ ರಪ್ಪ ಮಾಡಿ ತಿನ್ಬೋದಲ್ಲ? ಓಕೆ, ಚೆನ್ನಾಗಿದೆ. ನಾರ್ಮಲ್ ನಾವು ದೋಸೆ ತಿಂತೀವಿ, ನೀರು ದೋಸೆ ತಿಂತೀವಿ, ಹುಳಿ ದೋಸೆ ತಿಂತೀವಿ, ಆದರೆ ಈ ಥರ ರವಾ ದೋಸೆ ದಿಢೀರಾಗಿ ಮಾಡಿದ್ರೆ ಟೇಸ್ಟ್ ಆಗ್ತದೆ. ಚೆನ್ನಾಗಿರ್ಬೋದಲ್ಲ? ಓಕೆ, ಟೇಸ್ಟ್ ನೋಡುವಲ್ಲ ಹಾಗಾದ್ರೆ? ಆಯ್ತು. ಓಕೆ, ಶ್ಯಾಮಲಾ ಉಪೇಂದ್ರ ಶೆಣೈ ಇವರು ಸಾಕಾಗಿರೋಂತಹ ದೋಸೆ ರೆಡಿ ಮಾಡಿದ್ದಾರೆ. ರವಾ ದೋಸೆ ನಾರ್ಮಲ್ ಆಗಿ ಎಲ್ಲ ದೋಸೆ ಅಂತಿರ್ತೀರ, ನೀರು ದೋಸೆ ಈ ಥರ ಅಕ್ಕಿ ದೋಸೆಗಳನ್ನೆಲ್ಲ ತಿಂತೀವಿ, ಆದರೆ ರವಾದಲ್ಲಿ ಸ್ಪೆಷಲ್ ಆಗಿ ದಿಢೀರ್ ದೋಸೆ ಮಾಡಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ರವಾ ದಿಢೀರ್ ದೋಸೆ ತಯಾರಿಸುವ ವಿಧಾನ. ಮೊದಲು 10 ರಿಂದ 15 ನಿಮಿಷ ನೆನೆಸಿದ ರವೆಗೆ ತೆಂಗಿನ ತುರಿ, ಹಿಂಗು, ಶುಂಠಿ, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬೇಕಾಗುವಷ್ಟು ನೀರು ಹಾಕಿ ನೀರು ದೋಸೆಗಿಂತ ಸ್ವಲ್ಪ ದಪ್ಪವಾಗಿ ಕಲಸಿ. ಇನ್ನೊಂದೆಡೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಹೀಂಗು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಹಿಟ್ಟಿಗೆ ಸೇರಿಸಿ ಬೆರೆಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಎಣ್ಣೆ ಸವರಿ ದೋಸೆ ಹುಯ್ದು ಎರಡೂ ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ರವಾ ದಿಢೀರ್ ದೋಸೆ ಬೆಳಗಿನ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, 2 ಡಿಶ್ ಕೂಡ ರೆಡಿಯಾಗಿದೆ. ಇನ್ನು ಜಾಸ್ತಿ ಮಾತಾಡಲಿಕ್ಕಿಲ್ಲ, ಟೇಸ್ಟ್ ನೋಡಲಿಕ್ಕೆ ಮಾತ್ರ ಬಾಕಿ ಇರೋದಿಲ್ಲ. ಯಾವ್ದು ನೋಡು ಫಸ್ಟಿಗೆ? ಈ ಡಿಶ್ ನೋಡಿ. ಓಕೆ, ಹಾಗಾದರೆ ಇದರ ಹೆಸರು ಏನು ಹೇಳಿದ್ರಿ? ಸೋಯ್ ಬಜ್ಜಿ ಗಸಿ. ಗಸಿ, ಸೋಯ್ ಬಜ್ಜಿನ ಗಸಿ. ಸೋಯ್ ಬಜ್ಜಿನ ಗಸಿ ಅಲ್ಲ? ಎಲ್ಲ ತರಕಾರಿಗಳೆಲ್ಲ ಇದ್ದು ಮಿಕ್ಸ್ ಮಾಡಿ ತಿನ್ಬೇಕಲ್ಲ? ಚೆನ್ನಾಗುಂಟು. ಬಾಯಿಗೆ ಹಾಕುವಾಗಲೇ ಸ್ವಲ್ಪ ಹಾಗೆ ಸ್ವಲ್ಪ ಬೆಣ್ಣೆ ನೀರು ಥರ. ಹಾಕ್ಬೋದು ಬೇಕಿದ್ರೆ. ಹಾಂ, ಹೌದು. ಗಸಿಸ್ ಕರೆಕ್ಟಾಗಿ ಬಂದಿದೆ. ಈಗ ನಾವು ಪರೋಟಕ್ಕೂ ಕೂಡ ಯೂಸ್ ಮಾಡ್ಬೋದಲ್ಲ? ಪರೋಟ ಚಪಾತಿಗೆ ಹಾಂ, ಯೂಸ್ ಮಾಡ್ಬೋದು. ಊಟಕ್ಕೆ ಸಹ ಒಳ್ಳೆಯದು. ಊಟಕ್ಕೆ ಒಳ್ಳೆಯದು. ಇವಾಗ ನಾವು ದೋಸೆಗೆ ನೋಡುವ. ಓಕೆ, ಇದಂತೂ ರವಾ ದೋಸೆ ಅಲ್ಲ? ರವಾ ದಿಢೀರ್ ದೋಸೆ. ರವಾ ದಿಢೀರ್ ದೋಸೆ. ಅದರ ಜೊತೆ ಟೇಸ್ಟ್ ನೋಡುವಲ್ಲ? ಹಾಂ, ಮಾಡಿ. ಓಕೆ, ಹೌದು, ನೀವು ಕೂಡ. ರವಾದಲ್ಲಿ ಮಾಡಿದೆ ಅಂತ ಗೊತ್ತಾಗಲ್ಲ. ಅದು ನಾರ್ಮಲ್. ಮುಂಚೆ ಮೈದಾದಲ್ಲಿ ಮಾಡ್ತಿದ್ರಲ್ಲ, ಈಗ ಮೈದಾ ಯಾರು ತಿನ್ನೋದಿಲ್ಲಲ್ಲ. ಹೌದು, ಅದ್ರ ಬದಲಿಗೆ ಹೀಗೆ ನೈಸ್ ಆಗಿ ಅರ್ದು ಆರೋಗ್ಯಕ್ಕೂ ಒಳ್ಳೆಯದು ರವಾ ಅಲ್ಲ? ಒಳ್ಳೆಯದು, ಹೌದು. ಚೆನ್ನಾಗಿರುತ್ತೆ. ನಾವಂತೂ ಇದನ್ನು ಖಾಲಿ ಮಾಡಲಿಕ್ಕೆ ಫುಲ್ 2 ಒಟ್ಟಿಗೆ ಮಾಡಿ ಆಮೇಲೆ ಫುಲ್ ಖಾಲಿ ಮಾಡುವ. ಹೇಗೆ ಅನ್ನಿಸ್ತು ನಮಗೆ 2 ಡಿಶ್ ನೀವು? ಚೆನ್ನಾಗಿ ಅನ್ನಿಸ್ತಾ? ಓಕೆ, ನಮಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸ್ಪೆಷಲ್ ಆಗಿ ಒಂದು ಕೇರಳದ ಡಿಶ್ ಮತ್ತೊಂದು ರವಾ ದಿಢೀರ್ ದೋಸೆ 2 ಕೂಡ ಟೇಸ್ಟಾಗಿ ಬಂದಿತ್ತು. ಹಾಗಾಗಿ ನಮ್ಮ ಈ ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡ್ತಾರೆ ನಿಮಗೆ. ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ಸಂತೋಷ್ ರೈಸ್ ಮಿಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಥ್ಯಾಂಕ್ ಯು. ಓಕೆ, ಶ್ಯಾಮಲಾ ಉಪೇಂದ್ರ ಶೆಣೈ ಅವರು ಸಾಕಾಗಿರುವಂತಹ ರವಾ ದೋಸೆ, ರವಾ ದಿಢೀರ್ ದೋಸೆ ಮತ್ತು ಸೋಯ್ ಬಜ್ಜಿ ಗಸಿ 2 ಕೂಡ ಸಾಕಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಹಾಗೂ ಐಶ್ವರ್ಯ KT ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.